ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆ ಇಂದಿತ ಉಳ್ಳಾಲ ವಲಯದ ಛಾಯಾಚಿತ್ರಗ್ರಾಹಕರಿಗೆ ಬೊಕ್ಕ ವಿಡಿಯೋಗ್ರಾಫರ್ ನಕ್ಲೆಗ್ ಶಾಸಕರು ಶ್ರೀ ಯುಟಿ ಖಾದರ್ರೇನ ನೇತೃತ್ವಡ್ ಆಹಾರ ಸಾಮಗ್ರಿಲದ ಕಿಟ್ನ ಶನಿವಾರ ಕ್ಲಿಕ್ ಹಾಲ್ಡ್ ಪಟ್ಟಿಯರು ಪಕ್ಷದ ಪದಾಧಿಕಾರಿಗಳಿಗೆ ಕೂಡ ಸ್ಥಳೀಯ ಕೌನ್ಸಿಲರ್ಗಳಿಗೆ ಕೂಡ ನಾವು ಧನ್ಯವಾದವನ್ನ ಅರ್ಪಿಸುತ್ತಿದ್ದೇವೆ. ಕಿಟ್ ವಿತರಣೆ ಮಾಡ್ತದ ಪಾತೇರ್ನ ಶ್ರೀ ಯುಟಿ ಖಾದರ್ ತಂಕ್ಲೇರ್ದು ಏತು ಸಾಧ್ಯನ ಆತ ಸಹಕಾರನ ಮಾಡ್ತದ ಅಧಿಕಾರ ಶಾಶ್ವತ ಆತ್ ಫೋಟೋಗ್ರಾಫರ್ ನಕ್ಲೆನ ಆರೋಗ್ಯ ಬೊಕ್ಕ ಅನ್ನಿಕ್ಲೆನ ಕುಟುಂಬದ ಆರೋಗ್ಯದ ಕಾಳಜಿ ದೆತೊಂದು ನಮ್ಮ ಮಾತ ಕೊರೋನಾ ವೈರಸ್ ವಿರುದ್ಧ ಹೋರಾಟ ಮಲ್ಪುಗ ಪಂಡ ತೆರಿಪಾಯಿರು. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಅವರು ಬಂದು ಯಾಕಂತ ಹೇಳಿದ್ರೆ ಈ ಒಂದು ನಾನು ಫಸ್ಟೇ ಹೇಳಿದೆ, ಈಗ ನಾವು ಸಹಾಯ ಮಾಡದಿದ್ದಲ್ಲಿ ಮತ್ತೆ ನಾವು ಯಾವಾಗ ಸಹಾಯ ಮಾಡೋದು, ಇವಾಗ ಬಹುಶಃ ಅದು ಏನಾಗ್ತದೆ ಎಷ್ಟಿದೆ ಅಥವಾ ಏನಿದೆ ಅಂತಲ್ಲ, ಹೇಗಾದ್ರೂ ಮಾಡಿಕೊಂಡು ನಾವು ಯಾರಿಗೆಲ್ಲ ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಅದು ಈಗ ಪ್ರತಿಯೊಬ್ಬರು ಸಹಾಯ ಮಾಡಬೇಕು. ಇನ್ನು ಇದು ಬಿಟ್ಟು ಮತ್ತೆ ಯಾವುದು ಇಂಥದ್ದು ಇನ್ನೊಮ್ಮೆ ಬರ್ತದೆ ಯಾರು ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದಕ್ಕಾಗಿ ನನ್ನಿಂದ ಆಗುವಷ್ಟು ಈಗಾಗಲೇ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಪ್ರತಿಯೊಂದು ಬೂತಿಗೂ ಕೂಡ 100 ಕಿಟ್ಟಿನಾಗೆ ಬಹುಶಃ ಕೊಡುವಂಥದ್ದು. ತದನಂತರ ಆಶಾ ಕಾರ್ಯಕರ್ತ ಕೊಟ್ಟಾಗ ಬಹುಶಃ ಅಲ್ಲಿ ಆರೋಗ್ಯ ಸಂಬಂಧಿ ಮತ್ತು ವೈದ್ಯರಿಗೆ, ಮತ್ತು ಇವತ್ತು ನಮ್ಮ ರಿಕ್ಷಾ ಚಾಲಕರು ಬೇಡಿಕೆ ಕೊಟ್ಟಾಗ ಅವ್ರದ್ದು ಕೂಡ ಕಷ್ಟ ಸತ್ಯ ಅಂತ ಅವ್ರಿಗೆ ಕೂಡ 2,500 ಚಿಲ್ಲರೆಗಿಂತ ಬಹುಶಃ ರಿಕ್ಷಾದವರು ಅಷ್ಟು ಬೇಡಿಕೆ ಆಗ ನಾವು ಅಂಗನವಾಡಿಯವರಿದ್ದಲ್ಲಿ ಅಂಗನವಾಡಿ ಕೊಡುವಂಥದ್ದು. ಈ ಸಂದರ್ಭ ಟೈಲರ್ಗಳು ಕೇಳಿದಾಗ ಟೈಲರ್ನವ್ರು ಕೊಡುವಂಥದ್ದು. ತಾವು ಬಂದಾಗ ನಿಮ್ಮ ಕಷ್ಟ ಕೇಳಿದಾಗ ನೀವು ಕೂಡ ಕಷ್ಟ ಇದೆ ನಮ್ಗೆ ಅರ್ಥ ಆಗ್ತದೆ, ನಮ್ಮಿಂದ ಆಗೋ ಸಾಕು ನಿಮಗೆ ಕೊಡುವಂಥದ್ದು. ಇಷ್ಟು ಆಗುವಾಗ ಗ್ಯಾರೇಜ್ ಅಸೋಸಿಯೇಷನ್ ಅವರು ಬಂದು ನಮಗೆ ನಾವು ಕಷ್ಟ ಅತ್ಯಂತ ಕಷ್ಟ ಯಾರಂದ್ರೆ ನಮ್ಮ ಗ್ಯಾರೇಜ್ ಮೆಕ್ಯಾನಿಕಲ್ ನಾವು ಭಾಳ ಕಷ್ಟದಲ್ಲಿದ್ದೇವೆ, ನಮ್ಮ ಬಗ್ಗೆ ನಾಳೆ ಅವ್ರಿಗೆ ಕೂಡ ಗ್ಯಾರೇಜ್ನವ್ರಿಗೆ ಕೂಡ ಕೊಡುವುದು. ಇಷ್ಟೆಲ್ಲ ಮಾಡುವಾಗ ಏನಾಗ್ತದೆ, ಶಾಲೆಯಲ್ಲಿ ಅಕ್ಷರಾಸ್ಯದ ಯಾರು ನಮ್ಮ ತಾಯಂದಿರು ಅಡಿಗೆ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರ ಅವ್ರದ್ದೊಂದು ಬೇಡಿಕೆ, ನಾವು ಅತ್ಯಂತ ಕಷ್ಟದಲ್ಲಿ ನಮ್ಗೆ 2,500 ರೂಪಾಯಿ ಸಂಬಳ, ನಾವು ಮನೆಯಲ್ಲಿ ಅಡಿಗೆ ಮಾಡ್ತಿದ್ದವರು ಬಹುಶಃ ಅವರಿಗೆ ಯಾಕಂತ ಹೇಳಿದ್ರೆ ಎಲ್ಲರ ಕಷ್ಟದಲ್ಲಿ ಕೇಳುವಾಗ ಸತ್ಯ ಅಂತ ಆಗ್ತದೆ, ಒಂದು ಭಾವನೆಗಳಿಗೆ ಕಷ್ಟ ಇದ್ದೇ ಇರ್ತಾರೆ ಅಂತೇಳಿ. ಅದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಇದೆ, ಯಾಕಂತ ಹೇಳಿದ್ರೆ ನಮಗೆ ಅಧಿಕಾರ ಹಣ ಯಾವುದು ಶಾಶ್ವತ ಅಲ್ಲ. ಯಾರು ಈ ಒಂದು ಸಂದರ್ಭದಲ್ಲಿ ನಮ್ಗೆ ಎಷ್ಟು ಸಹಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಆ ಒಂದು ಮನೋಭಾವದಿಂದ ನಮ್ಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಏನಾದರೂ ಮಾಡಿಕೊಂಡು ಆ ಒಂದು ಸಣ್ಣ ಮಟ್ಟದ ಸಹಕಾರ ಕೊಡಲಿಕ್ಕೆ ನಾವು ಇದ್ದೇವೆ. ಬಹುಶಃ ಎಲ್ಲ ನಮ್ಮ ಫೋಟೋಗ್ರಾಫಿ ಅಸೋಸಿಯೇಷನ್ ಅಧ್ಯಕ್ಷರು ಪ್ರಮುಖರಿಗೂ ನಿಮ್ಗೆಲ್ಲರಿಗೂ ನನ್ನ ವಿಶೇಷ 220 ನಿಮ್ಮ ಹತ್ರ ಲೀಸ್ಟ್ 230 ಕೊಟ್ಟಿದ್ದೇವೆ. ಇದರಲ್ಲಿ 10 ಎಕ್ಸ್ಟ್ರಾವೇ ನಾವು ಕೊಡೋ ಕೆಲಸ ಕೂಡ ಇವತ್ತು ಮಾಡಿದ್ದೇವೆ. ನಿಮಗೆಲ್ಲ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕೂಡ ತಾವು ಕಾಳಜಿ ಇವತ್ತು ವಹಿಸಿಕೊಂಡು ನಾವೆಲ್ಲರೂ ಕೂಡ ಕೊರೋನಾ ವೈರಸ್ ವಿರುದ್ಧ ಇದನ್ನು ನಿಗ್ರಹ ಮಾಡುವಂಥ ಒಂದು ಕೆಲಸ ಆಗಬೇಕು. ಅದ್ರ ಮತ್ತೆ ಇದರ ಅರ್ಥ ಯಾರು ಕೂಡ ನೀವು ಹೆದರಬೇಕಂತ ಇಲ್ಲ, ಹೆದರುವಂಥ ಪ್ರಶ್ನೆ ಏನಿಲ್ಲ. ಯಾಕೆ ನಾನು ಕೂಡ ಆರೋಗ್ಯ ಸಚಿವನಾಗಿದ್ದವನು. ವೈರಸ್ ನಮ್ಮಲ್ಲಿ ಬಹಳಷ್ಟು ವೈರಸ್ಗಳಿದೆ, ಅದಕ್ಕೆಲ್ಲ ಮದ್ದಿದೆ, ಇದಕ್ಕೆ ಮದ್ದಿಲ್ಲ. ಸಮಸ್ಯೆ ಇಷ್ಟೇ, ಮದ್ದು ಕಂಡಿಡಿದ ನಂತರ ಇದು ಕೊಡೋದು ರೋಗ ಇವತ್ತು ಅಲ್ಲ. ಆದ ಕಾರಣ ಇದನ್ನು ಯಾರಿಗೆ ಆದ ತಕ್ಷಣ ದೂರ ಹಿಡ್ಕೊಂಡು ಮಾಡುವಂಥದ್ದು ಅಥವಾ ಅವರ ಬಹಿಷ್ಕಾರ ಹಾಕುವಂಥದ್ದ ಅಥವಾ ದೂರನ್ನು ನಿಲ್ಲಿಸುವಂಥದ್ದ ಇದೆಲ್ಲ ಕೂಡ ಕೆಲವದನ್ನು ಆ ರೀತಿ ಅಭ್ಯಾಸ, ಅದಕ್ಕೆ ಏನು ಗಡಿಬೇಡಿ ಮಾಡಬೇಡಿ. ಹಾಗಿದ್ರೆ ಆಸ್ಪತ್ರೆ ನರ್ಸ್ಗಳು ಮತ್ತು ಇವರು ಕೆಲಸ ಮಾಡೋದು ಹೇಗೆ? ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಅವರು ಸ್ವ್ಯಾಬ್ ತೆಗೆಯೋದು ಯಾವ ಧೈರ್ಯದಿಂದ? ಅದಕ್ಕೆ ಹೆದರಿಕೆ ಹಾಕುವಂಥ ವಿಚಾರ ಏನು ಕೂಡ ಬೇಡ. ನಾವು ಸ್ವಲ್ಪ ಮುಂಜಾಗ್ರತೆಯಿಂದ ಇದ್ದುಕೊಂಡು ಸಾಮಾಜಿಕವಾದ ಒಂದು ನೆಲೆಗಟ್ಟಿನಲ್ಲಿ ವೈಯಕ್ತಿಕವಾದ ದೂರ ಇಟ್ಟುಕೊಂಡು ಕೆಲಸ ಮಾಡಿ ಎಲ್ಲರೂ ಕೂಡ ಪ್ರೀತಿ ವಿಷಯ ತೆಕ್ಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಿಕೊಂಡು ನಿಮ್ಗೆ, ಯಾಕಂತ ಹೇಳಿದ್ರೆ ನಾವು ಜಿಲ್ಲೆಯಲ್ಲಿ 5 ಜನ ಕಳ್ಕೊಂಡಿದ್ದೇವೆ. ಇದು ಸಣ್ಣ ವಿಚಾರ ಅಲ್ಲ. ಒಂದು ಕೊರೋನಾ ವೈರಸ್ಸಿಗೆ 5 ಜೀವ ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಿದರೆ ಇದು ದೊಡ್ಡ ಭಾಳಷ್ಟು ಆಲೋಚನೆ ಮಾಡುವಂಥ ವಿಚಾರ ಇವತ್ತು ಆಗ್ತದೆ. ಆ ಜೀವಗಳು ಯಾವ್ದು ಕೂಡ ಇರಬಹುದು, ಆದರೆ ನಾವು ಆಲೋಚನೆ ಮಾಡಬೇಕು. ಆದ ಕಾರಣ ಅವರ ಜಾಗೃತಿಯಿಂದ ಇರಬೇಕು. ಸರ್ಕಾರ ಕೂಡ ಹೆಚ್ಚಿಕೊಳ್ಬೇಕಂತ ವಿಚಾರ ಹೇಳ್ತಿದ್ದೇವೆ. ಅದರ ನಂತರ ತಾವು ಕೂಡ ಇವತ್ತು ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಂಡು ಸಾಮಾಜಿಕದ ಭಯ ಇಲ್ಲದಂತೆ, ಯಾಕೆ ನಾನು ಭಯ ಬೇಡ ಕೇಳೋದು ಅಂತ ಹೇಳಿದರೆ ಜನ ಎಷ್ಟು ಭಯಭೀತರಾಗಿದ್ದಾರೆ ಅಂತ ಹೇಳಿದರೆ ಕೆಲವು ಮನೆಯಿಂದ ಹೊರಗೇನೆ ಬರುವುದಿಲ್ಲ. ಇಲ್ಲಿ ಅಂತಲ್ಲ, ಎಲ್ಲ ಕಡೆ. ಇನ್ನು ಅತ್ಯಂತ ನೋವಿನ ಸಂಗತಿ ಏನು, ಸ್ವಂತ ತಾಯಿ ತೀರಿ ಹೋದಾಗ ಆ ಮತದೇವೇ ನಮಗೆ ಬೇಡ ಅಂತ ಹೇಳಿ ನೀವೇ ಅದನ್ನು ಇದು ಮಾಡಿ ಅಂತ ಹೇಳುವಂಥ ಪರಿಸ್ಥಿತಿಗೆ ನಾವು ಸಮಾಜ ಇವತ್ತು ಬಂದು ಮುಟ್ಟಿದ್ದೇವೆ. ನಾವು ಯಾವ ಕಾಲಘಟ್ಟಕ್ಕೆ ಬಂದು ಮುಟ್ಟಿದ್ದೇವೆ ಇಷ್ಟೆಲ್ಲ ಇದ್ದಾಗಿ.
ಆದ ಕಾರಣ ಇದನ್ನು ಇಷ್ಟೊಂದು ಭಯದ ವಾತಾವರಣ ಬೇಡ. ಬಹುಶಃ ಎಲ್ಲದಕ್ಕೂ ಕೂಡ ಒಂದು ಸುರಕ್ಷತಾ ಕ್ರಮ ಇದೆ. ಅದಕ್ಕೆ ಅನುಗುಣವಾಗಿ ಎಲ್ಲನೂ ಕೂಡ ಅದು ಬದುಕಿದ್ದಾಗಲೂ ಕೂಡ ನಾವು ಗೌರವಪೂರ್ವಕವಾಗಿ ಕಾಣಬೇಕು, ಅದು ತೀರೋದಾಗಲೂ ಕೂಡ ಅತ್ಯಂತ ಗೌರವಪೂರ್ವಕ ಕಾಣಬೇಕಂತ ನಾನು ಬಹುಶಃ ವಿಶೇಷವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮಗೆಲ್ಲ ನನ್ನ ಕತೆಗೆ ನಾನು ಸಲ್ಲಿಸಿಕೊಂಡು ಮುಂದಿನ ದಿನದಲ್ಲಿ ಇನ್ನೇನು ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತನ್ನಿ, ನಮ್ಮಿಂದ ಆಗುವಂಥ ಸಹಕಾರ ನಾವೆಲ್ಲ ಕೂಡ ಸೇರಿ ಖಂಡಿತವಾಗಿ ನಮ್ಮ ಮಾಡ್ತಂತ ಹೇಳಿಕೊಳ್ತಾ ಎರಡು ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ, ಉಪಾಧ್ಯಕ್ಷರು ಶ್ರೀ ಸುರೇಶ್ ಭಟ್ನಗರ, ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜಾ, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಳ್ಳಾಲ ವಲಯ ಅಧ್ಯಕ್ಷರು ಶ್ರೀ ಚಿದಾನಂದ, ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜೇಶ್ ತೊಕೋಟು, ಗೌರವ ಅಧ್ಯಕ್ಷರು ಶ್ರೀ ಉಮೇಶ್ ಉಳ್ಳಾಲ್ ಇಂಚತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಳ್ಳಾಲ ವಲಯ ಸಂಘಟನಾ ಕಾರ್ಯದರ್ಶಿ ಶ್ರೀ ತನೂರ್ ರಾವ್ ಸಭೆ ನಿಂತುಕೊಂಡು ಪ್ರಾಸ್ತಾವಿಕವಾದ ಪಾತೇರಿಯರು. ನಿರ್ಧಾರದ ಪ್ರಕಾರ ಪ್ರತಿಯೊಂದು ಜಿಲ್ಲೆಗೂ ಕೇಂದ್ರ ಸಮಿತಿಯಿಂದ ಒಂದು ಮನವಿಯನ್ನು ಕೊಡಲಾಗಿತ್ತು. 14 ವಲಯಕ್ಕೆ 14 ವಲಯದ ಶಾಸಕರಿಗೆ ತಮ್ಮ ತಮ್ಮ ವಲಯಕ್ಕೆ ಶಾಸಕರಿಂದ ಏನಾದರೂ ಯೋಜನೆಯನ್ನು ಪಡಿಬೇಕು ಅಂತ ನಿರ್ಧಾರದಿಂದ ನಾವು ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿ ನಮ್ಮ ಶಾಸಕರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೆವು. 14 ವಲಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ಉಳ್ಳಾಲಕ್ಕೆ ಆದಷ್ಟು ಬೇಗ ಸ್ಪಂದನೆಯನ್ನು ಕೊಟ್ಟಿರತಕ್ಕಂಥ ಶ್ರೀಯುತ UT ಖಾದರ್ ಸರ್ ಅವರು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಅದೇ ರೀತಿ ಅವ್ರ ಜೊತೆ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಅವರ ಆತ್ಮೀಯರು, ಹಾಗೆ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿ ಜೊತೆ ಸೇರಿರ್ತಕ್ಕಂಥ ಎಲ್ಲ ವೃತ್ತಿ ಬಾಂಧವರಿಗೆ ಒಂದೇ ಮಾತಲ್ಲಿ ಸ್ವಾಗತಿಸ್ತಾ ನಮ್ಮ ಈ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ 1-2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿ ವರ್ಷ ಛಾಯಾಗ್ರಾಹಕರು ಎಲ್ಲರನ್ನ ನಗಿಸಿಕೊಂಡು ದಿನ ಕಳೆಯುವಂತ ದಿನ ಆಗಿತ್ತು. ಇವತ್ತಿನ ಈ ಕಾಲಘಟ್ಟದಲ್ಲಿ ವಿಶ್ವಕ್ಕೆ ಬಂದ ಒಂದು COVID-19 ಎಂಬ ಕಾಯಿಲೆಯಿಂದ ಎಲ್ಲರೂ ಅಳುವಂತ ಸ್ಥಿತಿಯಾಗಿದೆ. ಈ ಮನಸ್ಥಿತಿಯನ್ನು ಗೊಂಡು ಇವತ್ತು ಶಾಸಕರು ನಮ್ಮ ಜೊತೆ ಇದ್ದಾರೆ. ಏನು ಇವತ್ತು ಕೇಂದ್ರ ಸರ್ಕಾರದಿಂದ 20 ಲಕ್ಷ ಯೋಜನೆಯಲ್ಲಿ ನಮ್ಮನ್ನು ಕಂಡಿಲ್ಲ, ಅದರಡಿಯಲ್ಲೂ ನಮ್ಮ ಹೆಸರು ಬಂದಿಲ್ಲ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ನಮ್ಮನ್ನು ಕಡೆಗಣಿಸಿ ಯಾವುದೇ ವಿಷಯದಲ್ಲೂ ಕೂಡ ನಮಗೆ ಯಾವುದೇ ಯೋಜನೆಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ಇವರ ಹತ್ರ ನಾವು 1-2 ಮಾತಲ್ಲಿ ಹೇಳೋದಿಷ್ಟೇ. ನಾವು 3300 ಜನ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ 3300 ಫೋಟೋಗ್ರಾಫರ್ ಇದ್ದಾರೆ. ಇವರ ಮನೆಯವರು ಬರೋಬ್ಬರಿ ಒಬ್ಬರ ಮನೆಯಲ್ಲಿ 4 ಜನ ಹೇಳಿದ್ರು ಕೂಡ ಒಂದು 12,000 ಜನ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬೀದಿ ಪಾಲಾಗುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಯಾಕೆ ಹೇಳಿದ್ರೆ ಈ ವೃತ್ತಿಯನ್ನು ನಂಬಿಕೊಂಡಿರ್ತಕ್ಕಂಥ ನಾವು ಮುಂದಿನ ದಿನದಲ್ಲಿ ನಮಗೆ ಯಾವುದೇ ಆದಾಯ ಇಲ್ಲ ಅಂತ ಹೇಳ್ತಾ ನಮಗೆ ಏನಾದರೂ ಸರ್ಕಾರದಿಂದ ಯೋಜನೆಯನ್ನು ಮಾಡಿಕೊಡಬೇಕು, ನಿಮ್ಮನ್ನ ನಾವು ನಂಬಿದ್ದೇವೆ ಅಂತ ಹೇಳ್ತಾ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಪದಾಧಿಕಾರಿಗೆ ವಂದಿಸ್ತಾ ಮಾತನ್ನು ವಿರಮಿಸ್ತಾ ಇದ್ದೇನೆ. ಹಾಗೂ ನಮಗೊಂದು ಇದೇ ಸಂದರ್ಭದಲ್ಲಿ 25ನೇ ವರ್ಷದಲ್ಲಿ ನಮ್ಮ ರಜತ ಸಂಭ್ರಮದಲ್ಲಿ UT ಖಾದರ್ ಸರ್ ಅವರು ನಮ್ಮ ರಮಣಿ ಉಡುಪಿಯಲ್ಲಿ ಹೇಳಿದ್ರು, ಛಾಯಾಗ್ರಾಹಕರಿಗೆ ಒಳ್ಳೆಯ ನಾನು ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಕೊಡ್ತೇನೆ. ಆಗ ಅವರು ಆರೋಗ್ಯ ಸಚಿವರಾಗಿದ್ದರು. ಆದರೆ ನಮ್ಮ ದುರ್ದೈವ ನಮ್ಮ ಪದಾಧಿಕಾರಿಗಳು ಅವರನ್ನ ಕಾಣದೇ ಇದ್ದಿರೋದ್ರಿಂದ ಅದು ಮೂಲೆ ಗುಂಪಾಯಿತು. ದಯವಿಟ್ಟು ಇನ್ನಾದರೂ ಅವರ ಹಿಂದೆ ನಾವು ಇದ್ದೇವೆ, ದಯವಿಟ್ಟು ನೀವು ನಮಗೆ ಇನ್ನು ಸಹಕಾರ ಮಾಡಬೇಕು ಅಂತ ಹೇಳ್ತಾ ಮಾತನ್ನ ವಿರಮಿಸ್ತಾ ಇದ್ದೇವೆ. ಸ್ಥಾಪಕ ಅಧ್ಯಕ್ಷರು ಶ್ರೀ ಅರುಣ್ ಉಳ್ಳಾಲ್ ಸೊಲ್ಮೆ ಸಂದಾಯರು.